ಗುಬ್ಬಿ ಚೇಳೂರು ಹೋಬಳಿಯ ರಂಗನಹಳ್ಳಿ ಗ್ರಾಮದ ಗೋಮಾಳದ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವ ರೈತ ಕುಟುಂಬಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಮುಂದಾದರೆ ಅಧಿಕಾರಿಗಳನ್ನು ರೈತರೇ ಕಟ್ಟಿಹಾಕಿ ಕೇಸು ದಾಖಲಿಸುತ್ತಾರೆ ಎಂದು ಈ ಬಗ್ಗೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು ಗುಬ್ಬಿ ಅರಣ್ಯ ಇಲಾಖೆ ಅಧಿಕಾರಿಗಳ ಧೋರಣೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 40 ವರ್ಷಗಳಿಂದ ಜಮೀನಿನಲ್ಲಿ ಅನುಭವವಿದ್ದು ಕಂದಾಯ ಇಲಾಖೆ ವತಿಯಿಂದ ಸಾಗುವಳಿ ಪತ್ರ ಪಡೆದು ಲಕ್ಷಾಂತರ ರೂಪಾಯಿ ಹಣ ವ್ಯಯಿಸಿ ಜಮೀನು ಅಭಿವೃದ್ಧಿಪಡಿಸಿ ಕೆಲ ಕುಟುಂಬದವರು ವಾಸದ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇಂತಹ ಸಮಯದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸ್ವತ್ತು ನಮಗೆ ಸೇರಿದ್ದು ಎಂದು ಅನುಭವದಲ್ಲಿರುವ ರೈತರನ್ನು ಸ್ಥಳ ಬಿಡುವಂತೆ ಮತ್ತು ಜಮೀನಿನಲ್ಲಿ ಬೆಳೆದ ಬೆಳೆ ನಾಶಪಡಿಸುವುದು ಹಾಗೂ ಕೇಸು ದಾಖಲು ಮಾಡುವುದಾಗಿ ಹೆದರಿಸುವುದು ಸರಿಯಲ್ಲ. ಅರಣ್ಯ ಇಲಾಖೆ ಜಮೀನು ನಿಮ್ಮದಾಗಿದ್ದರೆ ಇಷ್ಟು ವರ್ಷಗಳ ಕಾಲ ಇಲಾಖೆ ಅಧಿಕಾರಿಗಳು ಏನು ಮಾಡುತ್ತಿದ್ದೀರಿ? ಇಷ್ಟು ದಿವಸ ಬೇಕಾಯಿತೇ ಜಮೀನು ವಶಕ್ಕೆ ಪಡೆಯಲು ಎಂದು ಅಧಿಕಾರಿಗಳನ್ನು ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡರು. ಈಗಾಗಲೇ ರೈತರು ಅನುಭವ ಹೊಂದಿರುವ ಜಮೀನು ಗೋಮಾಳದ ಜಮೀನಾಗಿ ಖಾತೆ ಪಹಣಿ ಹೊಂದಿದ್ದು ನಿಮ್ಮ ಇಲಾಖೆಯೇ ಕಂದಾಯ ಇಲಾಖೆಗೆ ಇದು ಕಂದಾಯ ಇಲಾಖೆಯ ಜಮೀನೆಂದು ತಿಳಿಸಿ ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಿದೆ. ಈಗ ನೀವು ಈ ಜಾಗ ಅರಣ್ಯ ಇಲಾಖೆಯ ಅಧೀನಕ್ಕೆ ಪಡೆಯಲು ರೈತರಿಗೆ ತೊಂದರೆ ನೀಡುವುದನ್ನು ನಾನು ಸಹಿಸುವುದಿಲ್ಲ ಎಂದು ಅವರು ಹೇಳಿದರು. ಮೊದಲು ನಿಮ್ಮ ಸ್ವತ್ತು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಬಗ್ಗೆ ದಾಖಲೆ ಪಡೆದು ಸರ್ವೆ ಮತ್ತು ಕಂದಾಯ ಇಲಾಖೆಯೊಡನೆ ಜಂಟಿ ಸರ್ವೆ ಮಾಡಿ ತಮ್ಮ ಸುಪರ್ತಿಗೆ ಪಡೆಯಿರಿ. ಅದನ್ನು ಬಿಟ್ಟು ಅನಾವಶ್ಯಕವಾಗಿ ರೈತರಿಗೆ ತೊಂದರೆ ನೀಡಿದರೆ ಸ್ವತಃ ನಾನೇ ನಿಮ್ಮ ಮೇಲೆ ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈಗ ಗೊತ್ತಾಗ್ಸಿದ್ದು ಪೊಲೀಸ್ ಕಳಿಸಿ ನೀವು ನಮ್ಮ ರೈತ ಜಮೀನಿಗೆ ನೀನು ಅಧಿಕೃತ ಪ್ರವೇಶ ಮಾಡ್ತೀವಿ ಅಂತ ನಿಮಗೆ ನಾನು ಕೇಸ್ ಹಾಕ್ತೀನಿ. ಹಾಕ್ಬೇಕಲ್ಲ ನಿನಗೇನು ರೈಟ್ ಇದೆ ಅದಕ್ಕೆ ಅದಕ್ಕೆ ಮಾಡಿಸ್ಬೇಕಾಗಿತ್ತು. ಈಗಿನ ಮತ್ತು ಮಾಡ್ತಾ ಇದ್ದಾರೆ ನೀವು ಮಾಡಿಸ್ಬೇಕಾಗಿತ್ತು. ನೀವು ನಾನು ತೋರಿಸ್ತೀನಿ ಅವಶ್ಯಕ ನಿಮ್ಮ ಅವ್ರು ಬರ್ಕೊಂಡಿರ್ತಾರೆ ಮತ್ತೆ ಅದಕ್ಕೆ ಒಳಗಾನವರು ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.